ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮ. ಇದಕ್ಕೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸವಿರುಚಿ ಅಂದ ತಕ್ಷಣ ನಮ್ಗೆ ನೆನಪಾಗುವುದು ಅಶ್ವಿನಿ ಮೇಡಮ್ ಅವರು. ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವರು ನಮ್ಗೋಸ್ಕರ ನಿಮ್ಗೋಸ್ಕರ ಯಾವುದೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿಯನ್ನ ಹೇಳಿಕೊಡ್ತಾರೆ ಅಂತ ನೋಡೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನ್ ಸೌಖ್ಯ. ಓಕೆ, ನಾವು ಕೂಡ ಸೌಖ್ಯ ಆಗಿದ್ದೇವೆ. ಇವತ್ತು ಯಾವ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ನಮ್ಗೆ ಹೇಳಿಕೊಡ್ತಾ ಇದ್ದೀರಾ? ದಿನಾಲು ಒಂದೊಂದು ಸ್ಪೆಷಲ್ ಅಡುಗೆಯನ್ನೇ ಮಾಡ್ತೀರಾ. ಇವತ್ತು ಏನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಪ್ರೋಟೀನ್ ರಿಚ್ ಸೋಯಾ ಚಂಕ್ಸ್ ನ ದೋಸೆಯನ್ನ ಮಾಡ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿರುವ ಆರೋಗ್ಯಕರವಾದ ರೆಸಿಪಿ, ಹಾಗೂ ಇದನ್ನ ನಾವು ಕೇವಲ 15ರಿಂದ 20 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಓಕೆ, 15ರಿಂದ 20 ನಿಮಿಷದಲ್ಲಿ ಆಗ್ತದೆ. ಸೊ ಹಾಗಾದ್ರೆ ನೋಡ್ಲೇಬೇಕು ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ ಅಂತೇಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಸೋಯಾ ಚಂಕ್ಸ್, 1 ಟೊಮ್ಯಾಟೊ, 3ರಿಂದ 4 ಕಾಯಿ ಮೆಣಸು, 1 ಇಂಚಿನಷ್ಟು ಶುಂಠಿ, 4 ಟೇಬಲ್ ಸ್ಪೂನ್ನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಈನೋ ಅರ್ಧ ಟೇಬಲ್ ಸ್ಪೂನ್, ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, 1 ಮೀಡಿಯಂ ಸೈಜ್ನ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ, ಯಾವುದೇ ವೆಜಿಟೇಬಲ್ ಆಯಿಲ್, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ 1ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಸೋಯಾ ಚಂಕ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದಕ್ಕೆ 1 ಬೌಲ್ನಷ್ಟು ಇದೆ, 1 ಟೊಮೆಟೊ ಹಣ್ಣು ಹಾಗೂ 3 ಗ್ರೀನ್ ಚಿಲ್ಲೀಸ್, 1 ಇಂಚಿನಷ್ಟು ಶುಂಠಿಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಕರೆಕ್ಟಾಗಿ ಕುದಿ ಬಂದರೆ ಸೋಯಾ ಟೀನ್ ಸ್ವಲ್ಪ ಉಬ್ಬಿ ಬರ್ತದೆ. 3 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ನಂತರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು. ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ ನಾನು. ಟೊಮೆಟೊ ಸಹ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಇದು ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ ಇದನ್ನು. ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಈ ಗೋಧಿ ಹಿಟ್ಟು, ರವೆ, ಗೋಧಿ ಹಿಟ್ಟು ಅಷ್ಟೇ. ಆರ್ಗ್ಯಾನಿಕ್ ಗೋಧಿ ಹಿಟ್ಟು ಇದೆ ಅಂತ ಹೇಳುವವರು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸನ್ನು ನಾವು ರುಬ್ಕೊಳ್ಳುವಾಗಲೇ ಹಾಕ್ಕೊಂಡಿದ್ದೇವೆ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕನ್ಸಿಸ್ಟೆನ್ಸಿಯನ್ನು ಮತ್ತೆ ಅಡ್ಜಸ್ಟ್ ಮಾಡಿಕೊಳ್ಳುವ. ನೀರು ಹಾಕ್ಕೊಂಡು ತುಂಬಾ ಆರೋಗ್ಯಕರವಾದ ರೆಸಿಪಿ. ಇದಕ್ಕೆ ಈರುಳ್ಳಿ ಅಲ್ಲದೆ ಕ್ಯಾರೆಟ್, ಕ್ಯಾಪ್ಸಿಕಮ್ಮನ್ನು ಸಹ ತುರಿದುಕೊಂಡು ಹಾಕ್ಕೊಳ್ಬೋದು. ತೆಂಗಿನಕಾಯಿಯನ್ನು ಹಾಕ್ಕೊಳ್ಬೋದು ಇಷ್ಟಪಡುವವರು. ನೋಡಿ ಸ್ವಲ್ಪ ತಿಕ್ಕಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ. ಕ್ಯಾರೆಟ್ ಹಾಕಿದರೆ ಸ್ವಲ್ಪ ಕಲರ್ಫುಲ್ ಸಹ ಆಗಿರ್ತದೆ. ಕೊನೆಯದಾಗಿ ಸ್ವಲ್ಪ ಈನೋ ಪೌಡರ್, ಚಿಟಿಕೆಯಷ್ಟು ಸಾಕು.
ಚೆನ್ನಾಗಿ ಮಿಕ್ಸ್ ಮಾಡುವ. ಬ್ಯಾಟರ್ ಈಗ ರೆಡಿಯಾಗಿದೆ. ತವವನ್ನು ಬಿಸಿಗಿಟ್ಟು ಕಾಯಿಸ್ಕೊಳ್ಳುವ. ಈಗ ತವ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸಣ್ಣ ಗಾತ್ರದಲ್ಲಿ ಮಾಡಿಕೊಳ್ಳುವ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಪ್ಯಾನ್ ಕೇಕ್ ಥರನೇ ಕಾಣಿಸ್ತದಲ್ಲ. ಮೇಲಿನಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಇಷ್ಟಪಡುವವರು ತುಪ್ಪವನ್ನು ಸಹ ಹಾಕ್ಕೊಳ್ಬೋದು. ತೆಂಗಿನ ಎಣ್ಣೆನ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊಳ್ಳುವ. ಎರಡೂ ಬದಿಯು ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಳ್ಬೇಕು. ಆಕಾರ ಯಾವುದೇ ಇದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ. ತುಂಬ ತಿನ್ನಾಗಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಟೆನ್ಷನ್ ಏನು ಬೇಡ. ಲೈಟಾಗಿ ಪ್ರೆಸ್ ಕೊಟ್ಟು ಕಾಯಿಸ್ಕೊಳ್ಳುವ. ಶುಂಠಿಯನ್ನು ಹಾಕಿದ್ರಿಂದ ಘಮ ಘಮ ಅಂತಿದೆ. ಕಾಯಿ ಮೆಣಸನ್ನು ಗ್ರೈಂಡ್ ಮಾಡುವಾಗಲೇ ಹಾಕಿದ್ರಿಂದ ಮಕ್ಕಳಿಗೆ ಬಾಯಿಗೂ ಸಿಗೋದಿಲ್ಲ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ದಿವ್ಯಾ, ಬಿಸಿ ಬಿಸಿ ಸೋಯಾ ಟೀನ ಪ್ರೋಟೀನ್ ರಿಚ್ ದೋಸೆ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಟೇಸ್ಟ್ ಮಾಡಲೇಬೇಕಲ್ಲ, ಆಗದಿಂದ ನಾನಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ ನೀವು ಮಾಡಬೇಕಾದ್ರೆ ಹೇಗಾಗಿರ್ಬೋದು ಅಂತೇಳಿ. ಅಂದ್ರೆ ಡಿಫ್ರೆಂಟೇ ಮಾಡ್ತೀರಾ ಯಾವಾಗಲೂ ನೀವು. ಇವತ್ತು ಕೂಡ ಅದರಲ್ಲಿ ಒಂದು ಸೋಯಾ ಹಾಕಿದ್ದೀರಾ. ನಾನು ದೋಸೆ ಇಷ್ಟವರೆಗೆ ನೋಡ್ಲಿಲ್ಲ ಈ ರೀತಿ ಮಾಡುವಂಥದ್ದು ಸೋಯಾ. ಇವತ್ತು ಮಾಡಿದ್ದೀರಾ, ನೋಡ್ತೇನೆ ಹೇಗೆ. ಟೇಸ್ಟ್ ಮಾಡಿ. ಬಿಸಿ ಇದೆ, ನಿಧಾನ. ಕೆಚಪ್ ಜೊತೆನೂ ಬೇಕಾದ್ರೆ ಟೇಸ್ಟ್ ಮಾಡ್ಕೊಳ್ಬೋದು ಇದನ್ನ. ವಾವ್, ವೆರಿ
ಟೇಸ್ಟಿ ಆಗಿದೆ, ತುಂಬಾನೇ ಟೇಸ್ಟಿ ಇದೆ ಇದು ನಿಜವಾಗ್ಲು. ಯಾಕಂದ್ರೆ ನೀವು ಅದು ಗ್ರೈಂಡ್ ಮಾಡಿ ಹಾಕಿದ್ದೀರಲ್ಲ, ಗೊತ್ತೇ ಆಗುದಿಲ್ಲ ಇದರಲ್ಲಿ ಸೋಯಾ. ಅದೇ ನಾನು ಮೊದ್ಲಿನ ಎಪಿಸೋಡ್ ಅಲ್ಲಿ ಒಮ್ಮೆ ಹೇಳಿದ್ದೇನೆ, ಮಕ್ಕಳಿಗೆ ಏನಾದ್ರೂ ತಿನ್ಸ್ಬೇಕು ಅಂದ್ರೆ ಹೈಡ್ ಮಾಡಿ ಅದನ್ನ ತಿನ್ನಿಸ್ಬೇಕು ಅಂತ ಒಂದು ವಿಧಾನ ಇದೆ. ಹಿಟ್ಟಿದೆಲ್ಲ ದೋಸೆ ಹೇಗಿರ್ತದೆ ಅದೇ ರೀತಿ ಅನಿಸ್ತಾ ಇದೆ ತಿನ್ನುವಾಗ ಟೇಸ್ಟ್. ವೀಕ್ಷಕರೇ, ಒಂದು ಡಿಫ್ರೆಂಟ್ ಇವತ್ತು ಒಂದು ಸೋಯಾ ಟೀನ್ ದೋಸೆವನ್ನು ನಮ್ಗೆ ಅಶ್ವಿನಿ ಮೇಡಮ್ ಅವರು ಹೇಳಿಕೊಟ್ಟಿದ್ದೀರಲ್ಲ, ತುಂಬಾನೇ ಟೇಸ್ಟಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೊಂದ್ಸಲ ನೀವು ನೋಡ್ಬೇಕಂತ ಇದ್ರೆ ರಿಪೀಟ್ ನೋಡ್ಕೊಂಡು ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಸೋಯಾ ಚಂಕ್ಸ್, 1 ಟೊಮ್ಯಾಟೊ, 3 ರಿಂದ 4 ಕಾಯಿ ಮೆಣಸು, 1 ಇಂಚಿನಷ್ಟು ಶುಂಠಿ, 4 ಟೇಬಲ್ ಸ್ಪೂನ್ನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಈನೋ ಅರ್ಧ ಟೇಬಲ್ ಸ್ಪೂನ್, ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, 1 ಮೀಡಿಯಂ ಸೈಜ್ನ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ, ಯಾವುದೇ ವೆಜಿಟೇಬಲ್ ಆಯಿಲ್, ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ 1 ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಸೋಯಾ ಚಂಕ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದಕ್ಕೆ 1 ಬೌಲ್ನಷ್ಟು ಇದೆ, 1 ಟೊಮೆಟೊ ಹಣ್ಣು ಹಾಗೂ 3 ಗ್ರೀನ್ ಚಿಲ್ಲೀಸ್, 1 ಇಂಚಿನಷ್ಟು ಶುಂಠಿಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ, ಈಗ ಇದು ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳುವ. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಈ ಗೋಧಿ ಹಿಟ್ಟು, ಈರುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸನ್ನು ನಾವು ರುಬ್ಕೊಳ್ಳುವಾಗಲೇ ಹಾಕ್ಕೊಂಡಿದ್ದೇವೆ, ಸ್ವಲ್ಪ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ ಸ್ವಲ್ಪ ಈನೋ ಪೌಡರ್, ಚಿಟಿಕೆಯಷ್ಟು ಸಾಕು. ಬ್ಯಾಟರ್ ಈಗ ರೆಡಿಯಾಗಿದೆ. ಈಗ ತವಾ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಸಣ್ಣ ಗಾತ್ರದಲ್ಲಿ ಮಾಡಿಕೊಳ್ಳುವ, ನೋಡಲಿಕ್ಕೂ ಚೆನ್ನಾಗಿರ್ತದೆ. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊಳ್ಳುವ. ಎರಡೂ ಬದಿಯು ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಳ್ಬೇಕು. ಆಕಾರ ಯಾವುದೇ ಇದ್ರೂ ಪರವಾಗಿಲ್ಲ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಅಂತ. ತುಂಬ ತಿನ್ನಾಗಿ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಟೆನ್ಷನ್ ಏನು ಬೇಡ. ಲೈಟಾಗಿ ಪ್ರೆಸ್ ಕೊಟ್ಟು ಕಾಯಿಸ್ಕೊಳ್ವಾ. ಶುಂಠಿಯನ್ನು ಹಾಕಿದ್ರಿಂದ ಘಮ ಘಮ ಅಂತಿದೆ. ಕಾಯಿ ಮೆಣಸನ್ನು ಗ್ರೈಂಡ್ ಮಾಡುವಾಗಲೇ ಹಾಕಿದ್ರಿಂದ ಮಕ್ಕಳಿಗೆ ಬಾಯಿಗೂ ಸಿಗೋದಿಲ್ಲ.
ಓಕೆ ವೀಕ್ಷಕರೇ, ಪ್ರತಿ ಸಲನೂ ಕೂಡ ನಮ್ಮ ಅಶ್ವಿನಿ ಮೇಡಮ್ ಅವರು ಡಿಫ್ರೆಂಟ್ ಆಗಿರುವಂತಹ ತಿಂಡಿನ ಅಡುಗೆನ ನಮಗೆ ಮಾಡಿಯೇ ತೋರಿಸ್ತಾರೆ. ಇವತ್ತು ಕೂಡ ಒಂದು ಸೋಯಾ ಟಿನ್ ದೋಸವನ್ನು ನಮಗೆ ಮಾಡಿ ತೋರಿಸಿದ್ದಾರೆ. ಸೊ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ತುಂಬಾನೇ ಥ್ಯಾಂಕ್ಸ್ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಿಮಗೂ ಸಹ ಹಾಗೂ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಕಾರ್ಯಕ್ರಮ. ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೇವೆ, ಮುಂದಿನ ಹೊಸ ರೆಸಿಪಿ ಜೊತೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.